ಟಿ ವಿ ಮಾಧ್ಯಮದವರಿಗೆ, ವಿಶೇಷವಾಗಿ ಟಿ ವಿ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳು. ಈ ಇಂಗ್ಲೀಷ್ ಎಂಗ್ಲಕ್ ಬರ್ಪೂಜಿ ಬ್ರೋ ಚಿತ್ರದಲ್ಲಿ ಹರೀಶ್ ಶೇರಿಗಾರ್ ಮತ್ತು ಶರ್ಮಿಳಾ ಶೇರಿಗಾರ್ ಅವರ ಈ ನಿರ್ಮಾಣದ ಚಿತ್ರದಲ್ಲಿ ಸೂರಜ್ ಶೆಟ್ಟಿಯವರು ನನಗೊಂದು ಪಾತ್ರ ಕೊಟ್ಟಿದ್ದಾರೆ. ಅದು ತಮಗೆ ಇಷ್ಟವಾಗಬಹುದು, ಚಿತ್ರವೂ ಕೂಡ ಇಷ್ಟವಾಗಬಹುದು ಅಂತ ನಾನು ಆಶಿಸ್ತೇನೆ. ಇದಕ್ಕೆ ಹಿಂದೆ ಅನೇಕ ತುಳು ಚಿತ್ರಗಳಲ್ಲಿ ಮಾಡುವ ಅವಕಾಶ ಒಂದು 5-6 ಸಲ ಬಂದಿತ್ತು. ಅದರಿಂದ ಸಮಾಧಾನಕರವಾದ ಚಿತ್ರಕಥೆ ಅಥವಾ ಪಾತ್ರ ಸಿಗದೇ ಇದ್ದಿದ್ದರಿಂದ ನಾನು ನಿರಾಕರಿಸಿದ್ದೆ. ಆದರೆ ಈ ಚಿತ್ರದಲ್ಲಿ ಒಂದು ಪ್ರಾರಂಭ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ತುಳು ಚಿತ್ರರಂಗದಲ್ಲಿ. ಯಾಕಂದರೆ ಇಲ್ಲಿ ನಾನು ಕರಾವಳಿಯಲ್ಲಿ ಬೆಳೆದವನು, ಕರಾವಳಿಯವನು. ಹಾಗಾಗಿ ತುಳು ಮತ್ತು ಕೊಂಕಣಿ ಭಾಷೆ ಎರಡೂ ಬಂದರೂ ಕೊಂಕಣಿ ಭಾಷೆಯಲ್ಲಿ ಇನ್ನೂ ಯಾವ ಚಿತ್ರದಲ್ಲೂ ಮಾಡಿಲ್ಲ. ಆದರೆ ತುಳುವಿನಲ್ಲಿ ಅವಕಾಶ ಸಿಕ್ಕಿದೆ. ಈ ಚಿತ್ರದಲ್ಲಿ ಒಂದು ಸೂರಜ್ ಶೆಟ್ಟಿ ನನಗೊಂದು ಒಳ್ಳೆಯ ಆದರೆ ಸ್ವಲ್ಪ ಸಣ್ಣ ಪಾತ್ರವನ್ನು ಕೊಟ್ಟಿದ್ದಾರೆ. ಹರೀಶ್ ಶೇರಿಗಾರವರ ಮುಂದಿನ ತುಳು ಚಿತ್ರದಲ್ಲಿ ದೊಡ್ಡ ಪಾತ್ರವನ್ನು ಕೊಡ್ತಾರೆ ಅಂತ ಒಂದು ಆಶೆಯನ್ನು ನಾನು ಇಟ್ಕೊಂಡಿದ್ದೀನಿ. ಈ ಚಿತ್ರ ಎಲ್ಲರೂ, ವಿಶೇಷವಾಗಿ ತುಳು ಮಾತಾಡುವವರು, ಹಾಗೆ ಕನ್ನಡಿಗರು, ಮತ್ತೊಂದು ಇದು ಯಾಕಂದರೆ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾಯಿದೆ, ಬೆಂಗಳೂರಿನಲ್ಲೂ ಈ ದೇಶದಲ್ಲೂ ವಿಶ್ವದಾದ್ಯಂತ ಬಿಡುಗಡೆ ಆಗಿರೋ ಈ ಚಿತ್ರಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಿ ಅದನ್ನು ನೋಡಿ ಆನಂದಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಎಲ್ರಿಗೂ ನಮಸ್ಕಾರ.